ಪಂಚರಾಜ್ಯ ಚುನಾವಣೆಗೆ ಕರ್ನಾಟಕನ ಕಾಂಗ್ರೆಸ್ ಎಟಿಎಂ ಆದ ಬಳಕೆ ಮಲ್ತೊಂದು ಪುನಃ ಪನ್ಪಿನ ಆರೋಪಕ್ಕೆ ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ಸಚಿವರಾಯಿನ ದಿನೇಶ್ ಗುಂಡೂರಾವ್ ಜವಾಬ್ ಕೊಡ್ತರು. ಬಿಜೆಪಿ ಮುಖಂಡರು ಆಧಾರದಂತೆ ಪಾತಿರೊಂದುಲ್ಲೇರು. ಕರ್ನಾಟಕದ ಬಿಜೆಪಿ ದಕ್ಕಲು ಅವು ನಮೂನೆದ ಆಡಳಿತ ಕೊರತೆರ್ ಪಂಡದು ಇಡೀ ದೇಶಗೆ ತೆರೆದುಂಡು. ಅವು ನಮೂನೆಡು ಎಟಿಎಂ ಹಿಡಿದಲ ಕಡೆಯಾದಿತ್ತಿನ ಆಡಳಿತನ ಜನ ತೂತೇರು. ಪಂಚರಾಜ್ಯ ಚುನಾವಣೆಡು ಬಿಜೆಪಿಗೆ ಸೋಪನ ಪೋಡಿಗೆ ಶುರುವಾತಂಡು. ಐಟಿ ಸಿಬಿಐ ಪೂರ ಅಕ್ಲನ ಕೈಟೆ ಉಂಡು. ಬಿಜೆಪಿ ಅಧಿಕಾರಡು ಪುನಗ ಮುಖಂಡರನ ಮಿತ್ ದಾಳಿಯಾದಿತ್ತಿನ ಯಾನ್ ಒಲ್ಪಲ ತೂತಿಚಿ. ರೇಡ್ ಸಂದರ್ಭಡು ಪಣಾವತಿಕ ದಿನಕ್ಲಿನೆಟ್ಟು ಏರ್ಲ ಕಾಂಗ್ರೆಸ್ ದಕ್ಕಲು ಇಜ್ಜೇರು. ಏರೇ ತಪ್ಪು ಮಲ್ತಂಡ ಅಕ್ಲ ಮಿತ್ ಕ್ರಮ ಆವಡು. ಜೆಡಿಎಸ್ ಪಕ್ಷನ ಪುಡ ಪುನಃ ಅಗತ್ಯ ನಮಕಿಜ್ಜಿ. ಆಪರೇಷನ್ ಕಮಲ ಮಲ್ತಿನಕ್ಲು ಏರು ಪಣವು ಕೊರದು ತಬೇರ್ದು ಆಪರೇಷನ್ ಮಲ್ಪವನೆಟ್ಟು ಬಿಜೆಪಿ ದಕ್ಕಲು ಬಿರ್ಸೆರಾದುಲ್ಲೇರು. ಓ ನಮೂನೆಡು ವ್ಯವಸ್ಥೆಯನ್ನು ಕೆಟ್ಟ ಏರ್ಪಂಡದು ಇಡೀ ದೇಶ ತೂತುನು ಪಂಡದು ಪಾತೆರ ಪಂಡಿರು. ಅವ್ರದ್ದು ಎಲ್ಲ ಏಜೆನ್ಸಿ ಅವ್ರ ಕೈಯಲ್ಲೇ ಇದೆ. ಐಟಿ ಸಿಬಿಐ ಇಡಿ ಎಲ್ಲ ಇದೆ. ಮತ್ತು ಐಟಿ ಸಿಬಿಐ ಇಡಿ ಎಲ್ಲ ಅವ್ರು ಯಾರು ತೋರಿಸ್ತಾರೆ ಅವ್ರಿಗೋಗಿ ರೇಡ್ ಮಾಡ್ತಾರೆ. ಯಾರ ಮೇಲೆ ಕೇಸ್ ಬುಕ್ ಮಾಡಬೇಕು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಬಿ ಜೆ ಪಿಯವರೆಲ್ಲ 5 ವರ್ಷ ಲೂಟಿ ಮಾಡಿದಾಗ ಯಾವ ಐಟಿನೂ ನಾವು ನೋಡಲಿಲ್ಲ, ಯಾವ ಇಡಿನೂ ನೋಡಲಿಲ್ಲ, ಯಾವ ಸಿ ಬಿ ಐನೂ ನೋಡಲಿಲ್ಲ. ಈಗ ಎಲ್ಲೆಲ್ಲಿ ಬಿ ಜೆ ಪಿ ಏತರ ಪಕ್ಷಗಳಿರ್ತಕ್ಕಂಥ ಸರ್ಕಾರಗಳಿದೆ, ಎಲ್ಲ ಸರ್ಕಾರಗಳು ಇದೇ ಕೆಲಸ ಮಾಡ್ತಾರೆ. ಅವ್ರಿಗೆ ಬೇರೆ ಬಿ ಜೆ ಪಿ ರಾಜ್ಯಗಳು ಕಾಣೋದೇ ಇಲ್ಲ ಅವ್ರಿಗೆ. ಅದರಿಂದ ಎಲ್ಲ ಅವ್ರ ಕೈಯಲ್ಲೇ ಇದೆ. ಅದರಿಂದ ಇವತ್ತು ನಿನ್ನೆ ಅವ್ರು ಪ್ರೊಟೆಸ್ಟ್ ಮಾಡ್ತಾಯಿದ್ರೆ ಸಿ ಬಿ ಐ ತನಿಖೆ ಮಾಡಿದ್ದಾರೆ. ಐ ಟಿ ರೇಡ್ ಆಗಿದೆ. ಸಿ ಬಿ ಐ ಕೊಡಬೇಕಾದ್ರೆ ಐ ಟಿ ಅವರೇ ಕೊಡ್ತಾರೆ. ನಮ್ಮ ಕೈಲಿ ಏನಿದೆ? ಸೊ ಇವೆಲ್ಲ ಸುಮ್ಮನೆ ನಿರಾಧಾರವಾದಂಥ ಆರೋಪಗಳು. ಯಾರು ಹೇಳಿದ್ರು ಅದೇನು ಕಾಂಗ್ರೆಸ್ ಅವ್ರೇನು ಕಾಂಗ್ರೆಸ್ಸಿನ ಕಾರ್ಯಕರ್ತರ? ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇದೆಯಾ? ಸುಮ್ಮನೆ ಇವರು ಬಾಯಿ ಬಂದಾಗ ಮಾತಾಡಿದ್ರೆ ಅವ್ರು ಯಾರು ಹಣ ಸಿಕ್ಕಿದರೆ ಅವರು ಉತ್ತರ ಕೊಡ್ತಾರೆ. ಐ ಟಿ ಅವರು ಶೋಧನೆ ಮಾಡಿದ್ದಾರೆ, ಐ ಟಿ ಅವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಮಾಡಲಿ, ಅದ್ರ ಬಗ್ಗೆ ನಾವು ಯಾರು ಕೂಡ ಒಳ್ಳೆಯದೇ. ಅದು ಯಾರಾದರೂ ತಪ್ಪು ಮಾಡಿದರೆ ಕ್ರಮ ಆಗಲಿ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದನ್ನು ಅವರು ಐ ಟಿ ಶೋಧನೆ ಆದ ನಂತರ ಅದು ಏನೇನು ಅವ್ರ ಕ್ರಮಗಳು ತೊಗೊಳ್ಬೇಕು ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರಿಗೆ ಅದೇನು ಉತ್ತರ ಕೊಡ್ತಾರೆ, ಏನು ಕೊಡಬೇಕು, ಏನು ನೀಡಬೇಕು ಮಾಡ್ತಾರೆ ಅವರು. ಈಗ ನೋಡಿ, ನಮಗೆ 136 ಜನ ಇದ್ದೀವಿ. ನಮಗೆ ಯಾವುದೇ ರೀತಿಯ ಸರ್ಕಾರ ರಚನೆ ಮಾಡೋದಕ್ಕೆ ಅಥವಾ ಆಪರೇಷನ್ ಕಮಲ ಥರ ನಾವೇನು ಆಪರೇಷನ್ ಹಸ್ತ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಜೊತೆಯಲ್ಲಿ ಕೆಲವರು ಸ್ವಯಂ ಪ್ರೇರಣೆಯಿಂದ ಬರೋದಕ್ಕೆ ಇಚ್ಛೆ ಇಟ್ಕೊಂಡಿದ್ರೆ ನಾವು ಅವ್ರ ಜೊತೆ ಮಾತನಾಡ್ಬೋದು. ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಎಷ್ಟೋ ಜನ ಬೇರೆ ಬೇರೆ ಕಾರಣಗಳಿಂದ ಇನ್ನೊಂದು ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ಸ್ವಯಂ ಪ್ರೇರಣೆಯಿಂದ ಬರ್ತಕ್ಕಂಥವ್ರು ಇದ್ದರೆ ಅದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹೊರತು ನಾವು ಹೋಗಿ ಪಕ್ಷವನ್ನು ಒಡಿಬೇಕು ಅಥವಾ ಅವ್ರನ್ನ ನಾವು ಸೆಳಿಬೇಕು, ಹೇಗಾದರೂ ಮಾಡಿ ಅವ್ರನ್ನ ಪಕ್ಷದ ಒಂದು ಇಬ್ಬಾಗ ಮಾಡಬೇಕು ಅಂತ ನಮ್ಮ ಉದ್ದೇಶ ಏನೂ ಇಲ್ಲ. ಇದೆ ಯಾರು ಎಷ್ಟು ಬರ್ತಾರೆ ನಮಗೇನು ಗೊತ್ತು? ಅದು ಸುಲಭವಾಗಿ ಹೇಳೋಕ್ಕಾಗಲ್ಲ. ಅನೇಕ ಜನರಿಗೆ ಈ ಆಸೆ ಇದೆ. ಅನೇಕ ಜನರಿಗೆ ಯಾಕಂತ ಹೇಳಿದ್ರೆ ಆ ಪಕ್ಷದಲ್ಲಿ ಆಗ್ತಾ ಇರ್ತದೆ ಬೆಳವಣಿಗೆ, ಅದರ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲದೆ ಇರ್ಬೋದು. ಅದೆಲ್ಲ ರಾಜಕೀಯದ ಬೆಳವಣಿಗೆಗಳು ಇದ್ದೇ ಇರ್ತದೆ. ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ. ಈಗ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಹೋಗಲಿಲ್ವಾ? ಆವಾಗ ಯಾರು ಮಾಡಿದಿರೋದೆಲ್ಲ ಆಪರೇಷನ್ ಕಮಲ ಇವರೇ ತಾನೇ. ಆವಾಗ ಎಲ್ಲ ಯಾವ ರೀತಿಯಾಗಿ ಮಾಡಿದ್ರು ಕೂಡ ನೋಡಿದ್ದೀರಾ. ಅದು ಎಷ್ಟು ಒಂದು ಕೆಟ್ಟ ರೀತಿಯಾಗಿ ಇಡೀ ಒಂದು ರಾಜಕೀಯ ವ್ಯವಸ್ಥೆಗೆ ಒಂದು ಅತ್ಯಂತ ಕೆಟ್ಟ ಪದ್ಧತಿಯನ್ನು ತೋರಿಸ್ಕೊಟ್ಟಿದ್ದೇ ಬಿ ಜೆ ಪಿಯವರು. ಈ ಆಪರೇಷನ್ ಮಾಡುವಂಥದ್ದು, ಡಿಫೆಕ್ಷನ್ ಮಾಡುವಂಥದ್ದು ಮತ್ತು ಹಣ ಕೊಟ್ಟು ಎಲ್ಲ ಕೊಟ್ಟು ಮಾಡಿಸ್ತಕ್ಕಂಥದ್ದು ಅವರೇ. ಈಗ ಇಡೀ ದೇಶದಲ್ಲೇ ಒಂದು ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದಾರೆ. ಎಕ್ಸ್ಪರ್ಟ್ಸ್ ಅವರು. ನಳಿನ್ ಕುಮಾರ್ ಕಟೀಲಲ್ಲಿ ಬಂದು ಬರೀ ಮಾತಾಡ್ತಾರಲ್ಲ, ಎಲ್ಲ ಇದು ಈ ಕೆಟ್ಟ ಪದ್ಧತಿಗಳು ಮತ್ತು ಈ ಅವಾಂತರಗಳು ಮಾಡ್ತಕ್ಕಂಥದ್ರಲ್ಲಿ ನಂಬರ್ 1 ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ. ಬಿಜೆಪಿ ಅವಧಿಯಲ್ಲಿದ್ದಂಥ ವ್ಯಾಪಾರ ಬಹಿಷ್ಕಾರ ದೇವಸ್ಥಾನಗಳಲ್ಲಿ ಅದು ಕಾಂಗ್ರೆಸ್ ಯಾರಾದರೂ ತಪ್ಪು ಮಾಡಿದ್ರೆ ಅದು FIR ಅಂತ ಹೇಳಿದ್ರೆ ಅದು ಪ್ರಾಥಮಿಕ ಒಂದು ಮಾಹಿತಿಯ ಒಂದು ರಿಪೋರ್ಟ್ ಅದು ಅಲ್ವಾ. ಅದ ನಂತರ ತನಿಖೆಯಲ್ಲಿ ಏನಾಗ್ತದೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಅವರು ಆ ಥರ ಮಾತಾಡಿದರೆ ಖಂಡಿತವಾಗಿ ಅದು ಒಳ್ಳೇದಲ್ಲ, ಸರಿಯಲ್ಲ. ನನಗೆ ಅದು ಪೂರ್ತಿ ಮಾಹಿತಿ ನನ್ನ ಹತ್ರ ಇಲ್ಲ. ಹೌದು, ಈಗ ಟೆಂಡರ್ ಫೈನಲೈಸ್ ಆಗಿದೆ. ಈಗ ಅದು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಇನ್ನೇನು ಇವತ್ತು ನಾಳೆ 1-2 ದಿವಸ ಮಾಡ್ತಾರೆ, ಇಶ್ಯೂ ಆಗ್ತದೆ. ನ್ಯೂ ಏಜೆನ್ಸಿ, ಹೊಸ ಏಜೆನ್ಸಿ, ಹೊಸ ಮೆಷಿನ್ಸು ಎಲ್ಲ ಬರ್ತಾ ಇದೆ. ಈ ಒಂದು ಮೈಸೂರು ಒಂದೊಂದು ಡಿವಿಷನ್ಗೆ ಒಂದೊಂದು ಏಜೆನ್ಸಿ ಮಾಡಿದ್ದೀವಿ. 4 ಏಜೆನ್ಸಿ ಇದೆ. 3 ಡಿವಿಷನ್ಗೆ ಫೈನಲೈಸ್ ಆಗಿದೆ. ಗುಲ್ಬರ್ಗ ಡಿವಿಷನ್ಗೆ ಮರೋ ಟೆಂಡರ್ ಕರೆದಿದ್ದೀವಿ.
ಮೈಸೂರದು, ಬೆಂಗಳೂರು ಮತ್ತು ಬೆಳಗಾವಿ ಮೂರು ಡಿವಿಷನ್ಗೂ ಟೆಂಡರ್ ಎಲ್ಲ ಹೊಸ ಮೆಷಿನ್ಸ್ ಬರ್ತದೆ. ನಮ್ಮ ಕಡೆಯಿಂದ ಏನು ಮೆಷಿನ್ಸ್ ಹಾಕಬೇಕಾಗಿದೆ ಎಲ್ಲ ಹೊಸ ಮೆಷಿನ್ಸ್ ಹಾಕ್ತೀವಿ. ಅದು ಜಿಲ್ಲೆಗೆ ಒಂದು ಜಿಲ್ಲಾ ಆಸ್ಪತ್ರೆಗೆ ನನಗೆ ಗೊತ್ತಿರೋ ಹಾಗೆ 10 ಮೆಷಿನ್ ಕೊಡ್ತಾರೇನೋ. ತಾಲೂಕು ಆಸ್ಪತ್ರೆಗೆ ಆದರೆ 3, 4 ಆ ಥರ ಇರ್ತದೆ. ದೇವಸ್ಥಾನದಲ್ಲಿ ಅದೇ ರೀತಿ ಮಾಡಿದ್ರು. ಕೇಸರಿ ಬಾವುಟಗಳನ್ನು ಅಂಗಡಿಗಳಿಗೆ ಕಟ್ಟುವಂಥದ್ದೆಲ್ಲ ನಡೀತಾ ಇದೆ. ನಿಮ್ಮ ಅವಧಿಯಲ್ಲಿ ಇಲ್ಲ, ನಾನು ಅದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಅದನ್ನು, ಯಾಕೆಂತ ಹೇಳಿದ್ರೆ ಇದು ಸಂವಿಧಾನದ ಪ್ರಕಾರ ದೇಶ ನಡಿಬೇಕು. ಯಾವುದೋ ಧರ್ಮ ಆಧಾರಿತ ದೇಶ ಅಲ್ಲ. ಎಲ್ರಿಗೂ ಸಮಾನ ಹಕ್ಕುಗಳಿರಬೇಕು. ಮತ್ತು ವ್ಯಾಪಾರ ಮಾಡೋದಕ್ಕೆ ಮತ್ತು ವ್ಯವಹಾರ ಮಾಡೋದಕ್ಕೆ ಯಾರನ್ನು ಕೂಡ ನಾವು ನಿರ್ಬಂಧನೆ ಮಾಡೋದಕ್ಕೆ ಕೂಡ ಅದು ಸರಿಯಲ್ಲ. ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡಬೇಕೆ ಹೊರತು ಕಾನೂನು ಬಿಟ್ಟು ಮೀರಿ ಯಾರು ಏನೂ ಮಾಡಬಾರ್ದು. ನಿಮ್ಮ ಇದರಿಂದ ಈಗ ಭಗವದ್ವಜ ಕೊಟ್ಟು ಭಗವದ್ವಜ ಯಾವ ಅಂಗಡಿಗೆ ಹಾಕಿದ್ರೆ ಅಲ್ಲೇ ವ್ಯಾಪಾರ ಮಾಡಬೇಕು ಅಂತ ಕರೆ ಅವ್ರು ಕೊಟ್ಟಿರೋ ಅದು ಅವ್ರ ಕರೆ ಅವ್ರು ಕೊಡ್ಬೋದು. ಅದು ಆ ಕರೆಗೆ ಒಪ್ಕೊಳ್ಬೇಕು ಅಂತ ಏನಿದೆ, ಅದೇನೋ ಆ ಕರೆಗಳಿಗೆಲ್ಲ ಯಾವುದೇ ಕಾನೂನಿನ ಹಿನ್ನೆಲೆ ಏನಿಲ್ಲ. ಅದು ಅವ್ರಿಗೇನಂತ ಹೇಳಿದ್ರೆ ಈ ಥರ ವಿಚಾರಗಳು ಇಟ್ಕೊಂಡು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು. ಯಾಕಂದರೆ ಅವ್ರ ರಾಜಕಾರಣ ಇದರಲ್ಲೇ ಇರುವಂಥದ್ದು. ಈ ರಾಜಕಾರಣ ಇರುವಂಥದ್ದೇ ಈ ಧಾರ್ಮಿಕ ವಿಚಾರಗಳಲ್ಲೇ ರಾಜಕಾರಣ ಮಾಡ್ತಾರೆ BJP. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅವ್ರದ್ದು. ನೋಡೋಣ, ನಾನು ಇವತ್ತೆಲ್ಲ ಚರ್ಚೆ ಮಾಡ್ತೀನಿ. ನೋಡಿ, ನಾನು ಡಿಸ್ಕಸ್ ಮಾಡ್ತೀನಿ ಇವತ್ತು ಏನೇನಾಗಿದೆ ಅಂತೆಲ್ಲ ನಾನು ತಿಳ್ಕೊಂಡು ಮತ್ತೆ ನಾನು ಮಾತಾಡ್ತೀನಿ. ಕಳೆದ 5 ವರ್ಷದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ. ಸ್ಮಾರ್ಟ್ ಸಿಟಿಯಲ್ಲಿ ಯಾವ ಕೆಲಸ ಆಗಿಲ್ಲ, ಯಾವ ಯೋಜನೆಗಳು ಮಾಡಿಲ್ಲ. 5 ವರ್ಷ ಅಭಿವೃದ್ಧಿ ಆಗದೇನೆ, ಉದ್ಯೋಗ ಸೃಷ್ಟಿ ಆಗದೇನೆ ಇವತ್ತು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಈ ಪರಿಸ್ಥಿತಿ ಇದೆ. ಇವತ್ತು ನಾವು ಈಗ ಬಂದು 3-4 ತಿಂಗಳಾಗಿದೆ. ಇನ್ನೂ ಹಲವಾರು ಕೆಲಸ ಕಾಮಗಾರಿಗಳನ್ನು ಮಾಡೋದಕ್ಕೆ ನಾವು ಎಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಪ್ರವಾಸೋದ್ಯಮ, IT ಸೆಕ್ಟರು, ಇದೆಲ್ಲವನ್ನು ಕೂಡ ಉತ್ತೇಜನ ಕೊಡಬೇಕು ಅಂತ ನಾವು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಗಳೆಲ್ಲ ತಯಾರಿಕೆ ಮಾಡ್ತಾ ಇದ್ದೀವಿ. ಮೀನುಗಾರರಿಗೆ ಎಲ್ಲ ಅವ್ರಿಗೂ ಪ್ರೋತ್ಸಾಹ ಕೊಡುವಂಥದ್ದು, ಬೇರೆ ಬೇರೆ ಕೃಷಿಗೆ ಎಲ್ಲ ಕೂಡ ಮಾಡ್ತಾ ಇದ್ದೀವಿ. ಅದರಿಂದ ಅಭಿವೃದ್ಧಿ ಇವ್ರ ಕಾಲದಲ್ಲಿ ಶೂನ್ಯ ಅಭಿವೃದ್ಧಿ. ಈಗ ಬಂದು ಅವರು ನಮ್ಮ ಮೇಲೆ ಟೀಕೆ ಮಾಡೋದಕ್ಕೆ ಏನು ನೈತಿಕತೆ ಇದೆ? ಸ್ಥಗಿತ ಅಂತ ಹೇಳಿದ್ರೆ ಇವಾಗ ಕೆಲಸಗಳೆಲ್ಲ ಶುರು ಆಗ್ತಾ ಇದೆ. ಈಗ ಈ ಸ್ಮಾರ್ಟ್ ಸಿಟಿ ಕೆಲಸ ಸ್ಥಗಿತ ಆಗಿ ಎಷ್ಟು ದಿವಸ ಆಗಿದೆ? ನಾವು ಬಂದಾಗ ಸ್ಥಗಿತ ಆಗಿರೋದಾ? ಯಾವುದ್ಯಾವುದೋ ಪ್ರಾಜೆಕ್ಟ್ಗಳು ತೊಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ದೇನೆ. ಅದಕ್ಕೋಸ್ಕರ ಇವತ್ತು ಬೆಂಗಳೂರಿನಲ್ಲೂ ಕೂಡ ನಗರಾಭಿವೃದ್ಧಿ ಇಲಾಖೆಯವರು ಮೀಟಿಂಗ್ ಕರೆದಿದ್ದಾರೆ. ಇಲ್ಲಿಯ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಅದು ಸ್ಥಗಿತ ಆಗಿರೋದಕ್ಕೆ ಯಾರು ಕಾರಣ? ಸೊ ಅದರೆಲ್ಲ ಇವತ್ತು ನಾವು ಎಲ್ಲ ಖಂಡಿತವಾಗಿಯೂ ನೋಡಿ, ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಅದರಲ್ಲಿ ಯಾವುದೇ ಒಂದು ಭೇದ ಭಾವ ಇರಬಾರ್ದು, ತಾರತಮ್ಯ ಇರಬಾರ್ದು.